ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಸಾರ್ತವಳ್ಳಿ ಪ್ರಾಥಮಿಕ ಕೃಷಿ ಸಹಕಾರಿ ನಿಯಮಿತದಲ್ಲಿ ಕೋಟ್ಯಾಂತರ ರೂಪಾಯಿಗಳ ದುರ್ಬಳಕೆಯಾಗಿದೆ ಎಂದು ಆಡಳಿತ ಮಂಡಳಿಯ ನಿರ್ದೇಶಕ ನಾಗರಾಜ್ ಪ್ರಕಾಶ್ ಯಾದವ್ ಉಪಾಧ್ಯಕ್ಷ ವಿನಯ್ ಅವರ ಆರೋಪವು ಸತ್ಯಕ್ಕೆ ದೂರವಾದದ್ದು ಎಂದು ನಿಯಮಿತದ ಅಧ್ಯಕ್ಷ ಅಮರ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಭೆಯನ್ನು ಆಡಳಿತ ಮಂಡಳಿಯ ಆದೇಶದಂತೆ ಮತ್ತು ಸಹಕಾರ ಇಲಾಖೆ ಅನುಮತಿ ಕೋರಿ ಕಲ್ಕೆರೆಯಲ್ಲಿ ಮಹಾಸಭೆಯನ್ನು ಆಯೋಜಿಸಿದ್ದು ನಿಯಮ ಉಲ್ಲಂಘನೆ ಮಾಡಿಲ್ಲ. ಕೋಟ್ಯಾಂತರ ಹಗರಣದ ಬಗ್ಗೆ ಮಾತನಾಡಿರುವ ನಿರ್ದೇಶಕರು ದಾಖಲೆ ಸಮೇತ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಹಿಂದಿನ ಕಾರ್ಯದರ್ಶಿಗಳ ಅವಧಿಯಲ್ಲಿ ನಡೆದ ವಿಚಾರವಾಗಿ ತನಿಖೆ ನಡೆಯುತ್ತಿದೆ. ಸಿಇಒ ಒಬ್ಬ ಮಹಿಳೆಯಾಗಿದ್ದು ನಿರಂತರ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಎಸಗುತ್ತಿದ್ದಾರೆ ಹಾಗೂ ಮುಂದಿನ ಸಭೆಯಲ್ಲಿ ಚರ್ಚಿಸಿ ಇವರುಗಳ ಮೇಲೆ ಕ್ರಮ ಜರುಗಿಸಲು ಕಾನೂನು ಹೋರಾಟ ಮತ್ತು ಸಹಕಾರ ಇಲಾಖೆಗೆ ಪತ್ರ ಬರೆಯುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಅರುಣ್ ಕುಮಾರ್, ಲಕ್ಷ್ಮೀಬಾಯಿ, ಪುಟ್ಟಣ್ಣ ನಾಯ್ಕ, ನೂರುಲ್ಲಾ ಸಾಬ್, ಚಂದ್ರಕುಮಾರ್ ಮತ್ತು ಮಾಜಿ ನಿರ್ದೇಶಕ ಚಂದ್ರಪ್ಪ, ಗ್ರಾಮ ಪಂಚಾಯತ್ ಸದಸ್ಯ ವೀರೇಂದ್ರ ಸ್ವಾಮಿ ಹಾಗೂ ಗ್ರಾಮಸ್ಥರಾದ ರವಿಕುಮಾರ್ ಮತ್ತು ಕೃಷ್ಣಮೂರ್ತಿ ಸೇರಿದಂತೆ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಎಂಥದ್ದು ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿಲ್ಲ. ಒಳ್ಳೆ ಕಮಿಟಿ ಇತ್ತು, ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ತಿತ್ತು. ಎಲ್ಲ ರೈತರು ಕೂಡ ಬಾಂಧವರು ತುಂಬ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದವರು, ತುಂಬ ಚೆನ್ನಾಗಿ ನಡೀತಿತ್ತು. 2020 ಎಲೆಕ್ಷನ್ ಆದಮೇಲೆ ಈ ನಿರ್ದೇಶಕರು ಪ್ರತ್ಯೇಕವಾಗಿ ಅವ್ರ ಹೆಸರೇ ಹೇಳ್ತೀನಿ ನಾನು. ನನಗೆ ಅಷ್ಟು ಕಿರುಕುಳ ಆಗಿದೆ, ನಾನು ತುಂಬ ನೊಂದಿನ ವಿಚಾರದಲ್ಲಿ. ನಿರ್ದೇಶಕರಾದಂಥ ಪ್ರಕಾಶ್ ಯಾದವ್, ಆಮೇಲೆ ನಾಗರಾಜ್ ಚಿಕ್ಕಪುರ ಅವರು ಹೆಂಗೆ ಅಂದರೆ ಕಾಣ್ದಂಗೆ ಮಾತಾಡ್ತಿರ್ತಾರೆ. ಬಟ್ ಪ್ರಕಾಶ್ ಯಾದವ್ ತುಂಬ ಕೆಟ್ಟದಾಗೆ ಅಂತಂದರೆ, ಒಂದು ಹೆಣ್ಣು ಅಂತ ಲೆಕ್ಕಿಸ್ತಾರೆ. ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ. ತುಂಬ ಕೆಟ್ಟದಾಗಿ ಆ ವರ್ಡ್ಸ್ಗಳನ್ನ ನಾನು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಅಷ್ಟು ಕೆಟ್ಟು ವಲ್ಗರ್ ಲ್ಯಾಂಗ್ವೇಜಸಲ್ಲಿ ಮಾತಾಡ್ತಾರೆ. ಅಂಥವಳು ಇಂಥವಳು, ಆಯಮ್ಮ ಈ ಅಮ್ಮ ಅಂತ. ಯಾಕೆ ಯಾರು ಮೇಡಮ್ ಅವರು ಒಳ್ಳೇದು ಮಾಡ್ತಿದ್ದಾರೆ, ನನಗೆ ಒಳ್ಳೇದಾಯಿತು, ನನಗೆ ಏನೋ ಹೆಲ್ಪ್ ಮಾಡಿದ್ರು ಅಂತಂದ್ರೆ ಅದನ್ನ ಅವ್ರ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ. ಅವ್ರ ಫೋನ್ ಇದ್ದಲ್ಲೇ ಇದ್ದಾಗ ರಾತ್ರಿ 10:30-11 ಗಂಟೆಯಲ್ಲಿ ಸ್ವಾಮಿ ಅಂತ ಅನ್ನೋರ ಕೈಲಿ ಫೋನ್ ಮಾಡಿಸ್ತಾರೆ 3-4 ಸತಿ. ನಮಗೆ ಗಾಬರಿ. ಆ ಟೈಮಲ್ಲಿ ಫೋನ್ ಬಂದರೆ ಯಾರು ಸತ್ತವರೋ ಏನೋ ಅಂತ ಅಂದ್ಬಿಟ್ಟು ಇದ್ಬೇಕು ನಾವು ಫೋನು. ಏನಕ್ಕಪ್ಪ ಫೋನ್ ಮಾಡಿದೆ ಅಂತಂದರೆ ಕಟ್ ಮಾಡೋದು, ಮತ್ತೆ ಮಾಡೋದು. ಸರ್ ತುಂಬ ನನಗೆ ತೊಂದರೆ ಕೊಡ್ತಿದ್ದಾರೆ. ನಾನು ಈ ತೊಂದರೆ ಬಗ್ಗೆ ಮಾತಾಡಿ ಎಲ್ಲಿ ನಾನು ಮುಂದುವರಿತೀನಿ ಅಂತ ಅಂದ್ಬಿಟ್ಟು ಅವರು ಪೇಪರ್ ಸ್ಟೇಟ್ಮೆಂಟಲ್ಲಿ ಈ ಥರ ಹೇಳ್ಬಿಟ್ಟಿದ್ದಾರೆ. ಏನಂತ, ಹಿಂಗೆ ಲೈಂಗಿಕ ಕಿರುಕುಳ ಕೊಡ್ತಂತ ಎದುರಿಸ್ತಾರೆ ಮೇಡಮ್ ಅವರು, ಒಂದು ಹೆಣ್ಣಾಗಿ ಆ ಥರ ಮಾಡ್ತಾರೆ ಅಂತ. ಸರ್ ಯಾವತ್ತೂ ನನ್ನ ಧೈರ್ಯ ಗೆಟ್ಟಿಲ್ಲ. ನನ್ನ ನೆಟ್ಟದಲ್ಲೇ ನಾನು ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಯಾರೇ ಬಂದು ಮಾತಾಡಿದ್ರು ಅವ್ರಿಗೆ ಸಮಾಧಾನ ಮಾಡಿ ಹಿಂಗೆಲ್ಲ ಮಾತಾಡಬಾರ್ದು, ತಪ್ಪು ಅಂತ ಹೇಳ್ತಿರ್ತೀನಿ. ಇವ್ರು ಹಿಂಗೆಲ್ಲ ಮಾಡೋದು ನಾನು ನಿಜವಾಗ್ಲೂ ಕಾನೂನು ಕ್ರಮ ತಗೊಳ್ಳೇಬೇಕು. ಅದ್ರ ವಿಚಾರವಾಗಿ ನಾನು ಅಧ್ಯಕ್ಷ ಹತ್ರ ಮತ್ತು ನಮ್ಮ ನಿರ್ದೇಶಕರ ಮಂಡಳಿ ಹತ್ರನೂ ಹೇಳಿದ್ದೆ. ಅದಕ್ಕೆ ಅವ್ರಿಗೆ ಇಲ್ಲಿ ಇದೊಂದು ಸರಿ ಎಕ್ಸ್ಕ್ಯೂಸ್ ಕೊಡಮ್ಮ, ಏನೋ ಬೇಡ, ಆ ಥರ ಹೋಗೋದು ಬೇಡ, ನಮ್ಮ ಸಂಘದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಮಾಡಿದ್ದಾರೆ. ಬಟ್ ಇದು ಇವ್ರು ಹೇಳ್ದಾಗ ಸರ್, ಇವ್ರು ಹೇಳ್ದವ್ರಿಗೆ ಲೋನ್ ಕೊಡ್ಬೇಕು, ನಾನು ಓಕೆ ಕೊಡ್ತೀನಿ, ಕೊಡಬೇಡ ಅಂತಾರೆ. ನನಗೆ ಓಟ್ ಹಾಕಿಲ್ಲ, ಅವರು ಗ್ರಾಮ ಪಂಚಾಯತಿ ಮೆಂಬರು ಪ್ರಕಾಶ್ ಯಾದವ್, ಅವ್ರು ನನಗೆ ಓಟ್ ಹಾಕಿಲ್ಲ ಅಂತವ್ನಿಗೆ ಕೊಡಬೇಡ. ಹೆಂಗೆ ಸರ್ ನಾನು ಕೊಡ್ದಂಗೆ ಇರಲಿ? ನಾನು ಕರ್ತವ್ಯ ನಾನು ಮಾಡಲೇಬೇಕು. ನಾನು TAPCMS ಸೆಲೆಕ್ಷನಲ್ಲೂ ಕೂಡ ತುಂಬ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಬನ್ನಿ ರಿಲೀಸ್ ಆರ್ಡರ್ ಆಗಿದೆ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ಒಂದು ವಾರ ಬರ್ದಂಗೆ ಮಾಡ್ತಾರೆ. ಇವ್ರೇನ್ ಮಾಡಿ CO ಅವ್ರಿಗೆ ಲೋನ್ ರಿಲೀಸ್ ಆಗಿದೆ, DD ಇಸ್ಕೋಬೇಕು ಬನ್ನಿ ಅಂತ ಕರ್ಕೊಂಡೋಗಿ ಇವ್ರಿಗೆ ಕರ್ಕೊಂಡೋಗಿದೆ. ಬೆಂಗಳೂರಲ್ಲಿ ಒಂದ್ ಕಡೆ ಕೂಡ ಹಾಕೋದು, ಫೋನು ಎಲ್ಲ ಕಿತ್ಕೊಂಡು ಕೂಡ ಓಟ್ ಆದ್ಮೇಲೆ ಮಾರನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರು ಬಂದ್ರು. ನಾವೇ ಬೇಡ, ಈಗ ನಮ್ಮ ಮರ್ಯಾದೆನೇ ಹೋಗ್ತದೆ, ನೀವು ಕೊಟ್ಟರು ಈಗ ಓಟ್ ಹಾಕಕ್ ಬರಲ್ಲ, ನಮಗೆ ಬರೋದಿಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.